ಯಚ್ಚಾನ್ಯದಪಿ ಕೃಷ್ಣಸ್ಯ ಭವಾನ್ ಭಗವತಃ ಪ್ರಭೋಃ ಶ್ರವಃ ಸುಶ್ರವಸಃ ಪುಣ್ಯಂ ಪೂರ್ವದೇಹ ಕಥಾಶ್ರಯ ಭಕ್ತಾಯ ಮೇ ಅನುರಕ್ತಾಯ ತವ ಚಾಧೋಕ್ಷಜಸ್ಯ ಚ ವಕ್ತುಮರ್ಹಸಿ ಯೋ ದುಹ್ಯ ವೈನರೂಪೇಣ ಗಾಮಿಮಾ. ಋತು ಮಹಾರಾಜನು ಭಗವಾನ್ ಶ್ರೀಕೃಷ್ಣನ ಶಕ್ತಿಗಳ ಸಮರ್ಥ ಅವತಾರವಾಗಿದ್ದನು. ಆದ್ದರಿಂದ ಅವನ ಕಾರ್ಯಚಟುವಟಿಕೆಗಳ ಯಾವುದೇ ಒಂದು ಕಥನವು ಕೇಳಲು ಖಂಡಿತವಾಗಿ ತುಂಬಾ ಹಿತಕರವಾಗಿರುತ್ತದೆ, ಸಕಲ ಸನ್ಮಂಗಳಗಳನ್ನು ಉಂಟು ಮಾಡುತ್ತದೆ. ನನ್ನ ಮಟ್ಟಿಗೆ ಹೇಳುವುದಾದರೆ, ಸ್ವಾಮಿ ಅಧೋಕ್ಷಜನೆಂದು ಕರೆಯಲ್ಪಡುವ ಭಗವಂತನ ಭಕ್ತನಾಗಿರುವಂತೆ ನಾನು ಸದಾಕಾಲವೂ ತಮ್ಮ ಭಕ್ತನೂ ಆಗಿದ್ದೇನೆ. ಆದ್ದರಿಂದ ವೇನರಾಜನ ಮಗನಾದ ಪೃಥು ಮಹಾರಾಜನು ಗೋರೂಪಿ ಭೂದೇವಿಯ ಹಾಲು ಕರೆದ ಕಥನಗಳನ್ನು ದಯವಿಟ್ಟು ವಿವರಿಸಿರಿ. ಸೊ ಆಚಾರ್ಯ ಶ್ರೀಲ ಪ್ರಭುಪಾದರು ನಮಗೆ ಇಲ್ಲಿ ಭಾವಾರ್ಥದಲ್ಲಿ ಒಂದೆರಡು ವಿಷಯಗಳು ಒತ್ತಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವರ ಪ್ರಾರ್ಥನೆ ವಿದುರರದು. ಸೊ ಹೀಗೆ ನಾನು ಭಗವಂತನ ಭಕ್ತನು, ಹಾಗೆ ನಿಮ್ಮ ಭಕ್ತನು ಕೂಡ. ಆಚಾರ್ಯ ಉಪಾಸನಂ, ಭಗವದ್ಗೀತೆಯಲ್ಲಿ ಕೂಡ ಹೇಳಿದಾಗೆ ನಾವು ಭಗವಂತನ ಉಪಾಸನೆ ಆರಾಧನೆ ಮಾಡೋದಷ್ಟೇ ಅಲ್ಲ, ಭಗವಂತನ ಶುದ್ಧ ಭಕ್ತರು ಅವರನ್ನು ಕೂಡ ನಾವು ಉಪಾಸನೆ ಆಚರಣೆ ಮಾಡ್ತೇವೆ, ಇವರನ್ನು ಆರಾಧನೆ ಮಾಡ್ತೇವೆ, ಉಪಾಸನೆ ಮಾಡ್ತೇವೆ. ಸೊ ಹಾಗೆ ವಿದುರರು ಕೂಡ ಇಲ್ಲಿ ಮೈತ್ರೇಯ ಋಷಿ ಹೇಳ್ತಾರೆ. ಸೊ ಎಸ್ ಏನು ಇನ್ನೊಂದು ಕಡೆ ಬರೋದು, ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾಯರ್ಥ ಪ್ರಕಾಶಂತೆ ಹಿ ಮಹಾತ್ಮನ. ಹೇಳ್ತಾರೆ, ನಮಗೆ ಎಷ್ಟು ಭಗವಂತನ ಮೇಲೆ ನಮಗೆ ಭಕ್ತಿ, ನಮಗೆ ನಂಬಿಕೆ, ನಾವು ಆಶ್ರಯ ಪಡ್ತೇವೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು, ಅಷ್ಟೇ ನಮಗೆ ಗುರುವಿನ ಮೇಲೆ, ಆಚಾರ್ಯನ ಮೇಲೆ ಕೂಡ ಭಕ್ತಿ, ನಮಗೆ ಆಶ್ರಯ ಪಡೆಯುವ ಇದು ನಂಬಿಕೆ, ಶರಣಾಗತಿ ಎಲ್ಲವೂ ಇರಬೇಕು ಅಂತ ಹೇಳ್ತಾರೆ. ಸೊ ಹೇಳ್ತಾರೆ, ಅವಾಗ ತಸ್ಯೈತೆ ಕಥಿತ ಈ ಅರ್ಥ ಪ್ರಕಾಶಂತೆ, ಅವಾಗ ಪ್ರಕಾಶವಾಗುತ್ತೆ ವೈದಿಕ ಜ್ಞಾನವು. ಆಗ ಅದು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಿದಾಗ ಅಧೋಕ್ಷಜ ಅಂತ ಭಗವಂತನ ಹೇಳಿದ್ರು, ಅದೇ ರೀತಿ ವೈದಿಕ ಜ್ಞಾನ ಕೂಡ ಅದು ನಮಗೆ ಆ ವೈದಿಕ ಸತ್ಯಗಳು ನಮಗೆ ಅರಿವಾಗ್ಬೇಕಾದ್ರೆ, ಅದರ ಗೋಚರವಾಗ್ಬೇಕಾದ್ರೆ, ಅದರ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಅವಾಗ ಆಗುತ್ತೆ. ಗುರುವಿನ ಮೇಲೂ ಕೂಡ ನಮಗಷ್ಟೇ ನಂಬಿಕೆ, ಅಷ್ಟೇ ಒಂದು ಭಕ್ತಿ ಇರಬೇಕು ಅಂತ ಹೇಳಿ ಇಲ್ಲಿ ಆ ಒಂದು ಇದನ್ನ ಭಾವವನ್ನು ವಿದುರರು ವ್ಯಕ್ತಪಡಿಸ್ತಿದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ಸೊ ಭಗವಂತನ ಯಾವುದೇ ಕಥಾನಕವು ಬಹಳ ಬಹಳ ಮಂಗಳಕರವಾದದ್ದು ಅಂತ ಹೇಳ್ತಾರೆ. ಭಗವಂತನ ಚಟುವಟಿಕೆ ಎಲ್ಲವೂ ಕೂಡ ದಿವ್ಯವಾದದ್ದು, ಎಲ್ಲವೂ ಕೂಡ ಅಲೌಕಿಕವಾದ. ಸೊ ಹಾಗೆ ಭಗವಂತನ ಇದು ಮಾತ್ರ ತುಂಬಾ ನಮಗೆ ಇದಾಗೋದು ಇನ್ನೊಂದು ಹಾಗೆ ಅಂತ ಎಲ್ಲವೂ ಭಗವಂತನು, ಅವನ ಅಸ್ತಿತ್ವವೇ ದಿವ್ಯವು, ಅಲೌಕಿಕವಾದದ್ದು. ಹಾಗೆ ಅವನ ಎಲ್ಲ ಚಟುವಟಿಕೆಗಳು ಅಲೌಕಿಕ. ಹೀಗೆ ಅವ್ರು ಹೇಳ್ತಾರೆ, ಪೃಥು ಮಹಾರಾಜನ ಸಂಬಂಧದಲ್ಲೂ ಕೂಡ ಅವರ ಎಲ್ಲ ಚಟುವಟಿಕೆ ಕೂಡ ಅಲೌಕಿಕವಾದ, ದಿವ್ಯವಾದದ್ದು. ಸೊ ಇದನ್ನು ನಮಗೆ ದಯವಿಟ್ಟು ಇದನ್ನು ಹೇಳಿ ಅಂತ ಅವರು ಕಾತುರತೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಮತ್ತೆ ಆಚಾರ್ಯ ಶ್ರೀಲ ಪ್ರಭುಪಾದರಲ್ಲಿ ಕೃಷ್ಣ ಅಂತ ಈ ಶ್ಲೋಕದಲ್ಲಿ ಬಂತು. ಸೊ ಅದಕ್ಕೆ ಅವರು ಹೇಳ್ತಾ ಇರೋದು ಅದೇ, ಕೃಷ್ಣ ಎಲ್ಲ ಅವತಾರಗಳ ಮೂಲ ಅಂತ ಕೂಡ ಪ್ರಭುಪಾದರು ನಮಗೆ ಮತ್ತೆ ಅದನ್ನ ಮನವರಿಕೆ ಮಾಡ್ತಾ ಇದ್ದಾರೆ. ಏತೇ ಚ ಅಂಶಕಲಾ ಪುಂಸಾಂ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕೆ ಮೃದಯಂತಿ ಯುಗೆ ಯುಗೆ. ಸೊ ಭಾಗವತದಲ್ಲಿ ಇದು ಸ್ಪಷ್ಟವಾಗಿದೆ. ಭಗವದ್ಗೀತೆಯಲ್ಲೂ ಕೂಡ ಇದರ ಸೂಚನೆ. ಭಗವದ್ಗೀತೆಯಲ್ಲೂ ಕೂಡ ಶ್ರೀಲ ಪ್ರಭುಪಾದರಲ್ಲಿ ಭಾವಾರ್ಥದಲ್ಲಿ ಗೊತ್ತುಪಡಿಸಿದ ಹಾಗೆ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಅಂತ 10ನೇ ಅಧ್ಯಾಯದಲ್ಲಿ ಭಗವಂತನ ಹೇಳೋ ಮಾತಿದೆ. ಅಹಂ ಸರ್ವಸ್ಯ, ನಾನು ಎಲ್ಲದರ ಮೂಲ, ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತೆ, ಎಲ್ಲವೂ ನನ್ನಿಂದ ಬರುತ್ತೆ. ಸೊ ಹಾಗೆ ಮುಖ್ಯವಾಗಿ ಇದು ಆಧ್ಯಾತ್ಮಿಕ ಜಗತ್ತು ಮತ್ತೆ ಭೌತಿಕ ಜಗತ್ತಿಗೆ ಹೇಳುವಂತ ಇದು. ಸೊ ಇನ್ನ ಅದಕ್ಕೆ ಆಳವಾಗಿ ಅದರ ಅರ್ಥ ತಗೊಂಡ್ರೆ, ಭಗವಂತನ ವಿಸ್ತರಣೆಗಳು ಕೂಡ ಭಗವಂತನ ಅದ್ವೈತ ಅಚ್ಯುತ ಅನಾದಿ ಅನಂತ ರೂಪ. ಭಗವಂತನ ಒಬ್ಬನೇ ಆದರೂ ಕೂಡ ಅದ್ವೈತ, ಅವನಿಗೆ ಇನ್ನೊಬ್ಬನಿಲ್ಲ, ಆದರೂ ಕೂಡ ಅನಂತ ರೂಪಗಳಿವೆ.
ಸೊ ಹಾಗಿರುವಾಗ ಈ ಶ್ಲೋಕದ ಇದನ್ನ ನಾವು ಇನ್ನೊಂದು ಅರ್ಥ ತಗೊಳ್ಬೋದು, ಎಲ್ಲ ವಿಸ್ತರಣೆಗಳು ಕೂಡ ಕೃಷ್ಣನಿಂದಲೇ ಬರೋದು. ಸೊ ಇದು ಭಗವದ್ಗೀತೆಯಲ್ಲಿ ಕೂಡ ಹೀಗಿರೋದು ಶ್ರೀಲ ಪ್ರಭುಪಾದರು ತೋರಿಸ್ತಾ ಇದೆ. ಇಲ್ಲ ಭಾಗವತದಲ್ಲಿ ನೇರವಾಗಿ ಮತ್ತೆ ಮತ್ತೆ ಇದೆ, ಇದು ಈ ಮಾತು ಮತ್ತೆ ಮತ್ತೆ ಬರ್ತಾ ಇರುತ್ತೆ. 2ನೇ ಸ್ಕಂದದಲ್ಲಿ ಕೃಷ್ಣನೇ ಎಲ್ಲ ಅವತಾರಗಳ, 1ನೇ ಸ್ಕಂದದಲ್ಲಿ ಕೃಷ್ಣನ ಎಲ್ಲ ಅವತಾರಗಳ ಮೂಲ ಅಂತ 3ನೇ ಅಧ್ಯಾಯದಲ್ಲಿ ಹೆಸರಿಟ್ಟ 3ನೇ ಅಧ್ಯಾಯದಲ್ಲಿ ಎಲ್ಲ ಅವತಾರಗಳ ಪಟ್ಟಿ ಮಾಡಿಬಿಟ್ಟು ಕೃಷ್ಣನು ಈ ಅವತಾರಗಳ ಮೂಲ. ಏತೇಚ ಅಂಶ ಕಲಾಪುಂಸ, ಎಲ್ಲ ಮೇಲೆ ಇವಾಗ ಪಟ್ಟಿ ಮಾಡಿದ ಅವತಾರಗಳು ಕೂರ್ಮ, ಮತ್ಸ್ಯ, ವರಾಹ, ಅವರ ಎಲ್ಲರೂ ಕೂಡ ಇವರೆಲ್ಲ ಏತೇಚ ಅಂಶ ಕಲಾ, ಅಂಶ ಮತ್ತೆ ಕಲಾ, ಇವರೆಲ್ಲರೂ ಕೃಷ್ಣ ಭಗವಂತನ ಅಂಶದ ಅಂಶ. ಹಾಗೆ ಸೊ ಭಗವಂತನ ಅಂಶ ಅಂತ ನಾವು ಭಗವಂತನ ಅಂಶ, ಆದ್ರೆ ನಾವು ತುಂಬಾ ಚಿಕ್ಕ ಅಂಶ ನಾವು. ಆದ್ರೆ ವಿಷ್ಣು ತತ್ವ ಭಗವಂತನ ಅಂಶ, ಅವ್ರು ಭಗವಂತನಷ್ಟೇ ಶಕ್ತಿ ಉಳ್ಳ ಅಂಶ. ಸೊ ಆ ಅಂಶಕ್ಕೂ ನಮ್ಮ ಅಂಶಕ್ಕೂ ಬಹಳ ವ್ಯತ್ಯಾಸವಿದೆ. ವಿಷ್ಣು ತತ್ವ ಅಂಶಕ್ಕೂ ಜೀವತತ್ವ ಅಂಶಕ್ಕೂ ಬಹಳ ವ್ಯತ್ಯಾಸ. ನಾವು ತುಂಬಾ ಚಿಕ್ಕ ಕಿಡಿ, ಆದ್ರೆ ವಿಷ್ಣು ತತ್ವದ ಅಂಶ ಅದು ನಮ್ಮ ರೀತಿಯ ಅಂಶ ಅಲ್ಲ, ಅದು ಪೂರ್ಣ ಶಕ್ತಿಯುಳ್ಳ ಅಂಶ. ಸೊ ಹಾಗೂ ಕೂಡ ನಾವು ಅರ್ಥ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು, ಆದರೂ ಕೂಡ ಶ್ರೀಕೃಷ್ಣನು ಮೂಲ ಅವತಾರ ಅಂತ ಹೇಳೋದಿದೆ. ಮೂಲ ಅವತಾರ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಕೃಷ್ಣನಿಗೆ ಅದಕ್ಕೆ ಅವತಾರ ಅಂತ ಹೇಳೋದಿಲ್ಲ, ಸಾಮಾನ್ಯವಾಗಿ ಅವನನ್ನ ಅವತಾರಿ ಅಂತ ಹೇಳ್ತಾರೆ. ಸೊ ಅದು ಪ್ರಭುಪಾದರ ಭಾವಾರ್ಥದಲ್ಲಿ ತಿಳಿಸ್ತಾರೆ. ಅವತಾರಿ ಅಂದ್ರೆ ಬೇರೆ ಎಲ್ಲ ಸಕಲ ಅವತಾರಗಳ ಮೂಲ ಅಂತ. ಸೊ ಬೇರೆ ಭಗವಂತನ ರೂಪಗಳು ರಾಮ, ನರಸಿಂಹ, ವರಾಹ, ಸೊ ಅವರನ್ನು ಅವತಾರ ಅಂತ ಗುರುತಿಸಲಿಕ್ಕಾಗತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವರೆಲ್ಲರೂ ಭಗವಂತನ ಶ್ರೀಕೃಷ್ಣ ವಿಸ್ತರಣೆ. ಶ್ರೀಕೃಷ್ಣನು ಆ ರೀತಿ ಅವತಾರ ಅಂತ ಹೇಳ್ಬಾರ್ದು, ಅವತಾರಿ ಅಂತ ಹೇಳ್ಬೇಕು. ಯಾವ ಸಕಲ ಅವತಾರಗಳ ಮೂಲ, ಅವನು ಕಾರಣ. ಸೊ ಅದಕ್ಕೆ ಅವನು ಅವತಾರಿ ಅಂತ. ಸೊ ಇದನ್ನು ಶ್ರೀಲ ಪ್ರಭುಪಾದರು ಈ ಒಂದು ಸತ್ಯವನ್ನು ನಮ್ಮ ಮುಂದೆ ತಂದಿಡ್ತಾ ಇದ್ದಾರೆ. ಸೊ ನಂತರ ಇಲ್ಲಿ ಭಗವಂತನನ್ನು ಅವರು ಉದ್ದೇಶಿಸ್ತಾರೆ ಅಧೋಕ್ಷಜ. ಸೊ ಅಧೋಕ್ಷಜ ಅಂದ್ರೆ ಅಕೃತ ಅಕ್ಷಜ ಜ್ಞಾನ. ಸೊ ನಾವು ಎಲ್ಲ ಜ್ಞಾನವನ್ನು ನಾವು ಕಣ್ಣುಗಳಿಂದ ಪಡಿತೇವೆ. ಕಣ್ಣುಗಳು ಅಂದ್ರೆ ಈ ಇಂದ್ರಿಯಗಳನ್ನು ಸೂಚಿಸುವಂಥದ್ದು. ಕಣ್ಣುಗಳಿಂದನೋ, ನಮ್ಮ ಬೇರೆ ಬೇರೆ ಇಂದ್ರಿಯಗಳಿಂದನೋ ನಾವು ಕೇಳೋ, ಸೊ ಹೀಗೆ ಜ್ಞಾನವನ್ನು ಪಡೆಯೋದು ನಾವು, ಭೌತಿಕ ಜ್ಞಾನವನ್ನು, ಭೌತಿಕ ವಿಷಯಗಳನ್ನು. ಆದರೆ ಭಗವಂತನ ಹೇಳೋದು ಇದಕ್ಕಿಂತ ಈಚೆ ಇದ್ದಾನೆ, ಅವನ ಅಸ್ತಿತ್ವವು ಇದರಿಂದ ಈಚೆ. ಸೊ ಮತ್ತೆ ಹೇಗೆ ಅವನ ಜ್ಞಾನವನ್ನು ಪಡೆಯೋದು? ಸೊ ಇಂದ್ರಿಯಗಳಿಂದ ಅವನ ಜ್ಞಾನವು ಸಾಧ್ಯ ಇಲ್ಲ. ಅತೀಂದ್ರಿಯ, ಭಗವಂತನು ಅತೀಂದ್ರಿಯ. ಇಲ್ಲ ಇನ್ನೊಂದು ರೀತಿ ಹೇಳೋದು ಆ ಇಂದ ಕ್ಷವರೆಗೂ ನಾವು ಪದಗಳನ್ನು ಸಂಸ್ಕೃತದಲ್ಲಿ ಭಾಷೆಯಲ್ಲಿ ಪದಗಳಿರೋದು ಆ ಇ ಉ ಕೊನೆಯಲ್ಲಿ ಯಾರ, ಲಾವ, ಶೇಷ, ಸ, ಕ್ಷ ವರ್ಗು ಇದೆ. ಸೊ ಎಲ್ಲವನ್ನು ನಾವು ಇದರಲ್ಲಿ ವಿವರಿಸ್ಬೋದು. ಆದ್ರೆ ಭಗವಂತನ ಬಗ್ಗೆ ಹೇಳೋದು ಈ ಪದಗಳಲ್ಲಿ ಅವನು ವಿವರಿಸಕ್ಕಾಗೋದಿಲ್ಲ. ಅವನ ಕೃಪೆಯಿಂದ ನಾವು ಸ್ವಲ್ಪ ಸೂಚನೆ, ಸ್ವಲ್ಪ ತಿಳುವಳಿಕೆ ಅದನ್ನು ತಿಳ್ಕೊಳ್ಬಹುದು. ಆದರೆ ಅವನು ಇದರಲ್ಲಿ ಅವನನ್ನು ಸಂಪೂರ್ಣವಾಗಿ ಗೋಚರಿಸಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ಇಂದ್ರಿಯಗಳಿಂದ ಅವನು ಈಚೆ. ನಮ್ಮ ಭೌತಿಕ ಇಂದ್ರಿಯಗಳಿಂದ ಅವನ ಅಸ್ತಿತ್ವವು ಆಧ್ಯಾತ್ಮಿಕವಾದದ್ದು. ನಮ್ಮ ಅಸ್ತಿತ್ವವು ಆಧ್ಯಾತ್ಮಿಕವಾದದ್ದೇ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಸೊ ನಾವು ಭಗವಂತನ ಒಂದು ಅಲ್ಪ ಅಂಶ ಆದ್ರಿಂದ ನಾವು ಕೂಡ ಈ ಸೂಕ್ಷ್ಮ ವಸ್ತುಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಇದಕ್ಕೂ ಸೂಕ್ಷ್ಮ. ಸೊ ಭಗವಂತನು ಸಂಪೂರ್ಣ ನಾವು ಅವನ ಒಂದು ಅಂಶ ಅಷ್ಟೇ, ಚಿಕ್ಕ ಕಿಡಿ ಅಷ್ಟೇ. ಆದ್ರೆ ಅವನು ಸಂಪೂರ್ಣ ಒಂದು ದೊಡ್ಡ ಬೆಂಕಿ, ದೊಡ್ಡ ಇದು ಇದ್ದಾಗೆ. ಸೊ ಅವನದ್ದು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಸೊ ಹಾಗೆ ಇಲ್ಲಿ ನಾವು ಪರಮ ಸತ್ಯದ ಬಗ್ಗೆ, ನಾವು ಭಗವಂತನ ಬಗ್ಗೆ ನಮ್ಮ ಊಹಾಪೋಹದಿಂದ ಮಾಡಿದಾಗ ಹೆಚ್ಚಾಗಿ ಒಂದು ನಿರಾಕಾರ ಸ್ವರೂಪಿಯಾಗಿ ಭಗವಂತನ ಅರ್ಥ ಮಾಡ್ಬೋದು ಅಷ್ಟೇ. ಸೊ ಹಾಗೆ ಅದು ಸಂಪೂರ್ಣ ಭಗವಂತನ ಜ್ಞಾನದ ಗ್ರಹಣೆ ಅಲ್ಲ. ಸೊ ಭಗವಂತನಿಂದನೇ ನಾವು ಇಲ್ಲಿ ಕೆಲವು ಶ್ಲೋಕಗಳಲ್ಲಿ, ಹಿಂದೆ ಶ್ಲೋಕಗಳು ಕೇಳಿದ್ದು ಗುರುಷ್ಯ ಪರಂಪರೆಯಿಂದ ಕೇಳಿದಾಗ ಅವಾಗ ಅವನನ್ನು ಗೋಚರಿಸಬಹುದು, ಅವನ ಅಸ್ತಿತ್ವದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಪಡ್ಕೊಳ್ಬಹುದು. ಇಲ್ಲ ನಮ್ಮ ಸ್ವಂತ ಶಕ್ತಿಯಿಂದಲೇ, ನಮ್ಮ ಮನಸ್ಸಿಂದಲೇ, ನಮ್ಮ ಬುದ್ಧಿಯಿಂದಲೇ, ನಮ್ಮ ಇಂದ್ರಿಯಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸಾಧ್ಯ. ಇನ್ನೊಂದು ಮಾತು ಭಾಗವತ ಹೇಳುತ್ತೆ, ಅಥಾಪಿತೇ ದೇವ ಪದಾಂಬುಜ ದ್ವಯಂ ಪ್ರಸಾದ ಲೇಷಾನುಗ್ರಹೀತ ಏವಹಿ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ
ನಚಾನ್ಯಮೇಕೋ ಚಿರಂ ಅಪಿ ಚಿರಂ ವಿಚಿನ್ವನ್. ಸೊ ಅದು ಕೂಡ ಇದು ಹೇಳೋದು ಚಿರಂ ವಿಚಿನ್ವನ್. ಚಿರಂ ವಿಚಿನ್ವನ್ ಅಂದ್ರೆ ನಾವು ಕೋಟಿ ಕೋಟಿ ಲಕ್ಷ ಲಕ್ಷ ವರ್ಷಗಳು ಕೂಡ ನಮ್ಮ ಬುದ್ಧಿ, ನಮ್ಮ ಮನಸ್ಸನ್ನು, ಇಂದ್ರಿಯಗಳನ್ನು ಉಪಯೋಗಿಸ್ತಾ ನಾವು ತಿಳ್ಕೊಳ್ಬೇಕು ಅಂದ್ರೆ ಸಾಧ್ಯ. ಇವಾಗ ವಿಜ್ಞಾನಿಗಳು ಹಾಗಾಗಿ ಅವರ ಸ್ವಪ್ರಯತ್ನದಿಂದ ಅವರು ಇಲ್ಲ ಅಂದ್ರೆ ದೇವರಿದ್ರು ಕೂಡ ಅದೇನೋ ಒಂದು ಶಕ್ತಿ ಅಂತ ಹೇಳ್ತಾರೆ. ಸೊ ದೇವರ ಬಗ್ಗೆ ಅವರಿಗೆ ಸ್ಪಷ್ಟವಾದ ಒಂದು ಜ್ಞಾನ, ಸ್ಪಷ್ಟವಾದ ಒಂದು ಅರಿವು ಇಲ್ಲ ಅವ್ರ ಮುಂದೆ. ಈಗ ನಾವು ಇದರ ಶಾಸ್ತ್ರದಲ್ಲಿ ಹೇಳಿದೆ, ಶ್ರೀಕೃಷ್ಣ, ವಿಷ್ಣು, ನಾರಾಯಣ, ಪರಮಪುರುಷ ಅಂತ ಹೇಳಿದ್ರೆ ಅವರು ತಮ್ಮ ಲೆಕ್ಕಾಚಾರದಲ್ಲಿ ನೋಡ್ತಾ ಅವರು ದೇವರಲ್ಲ ಅಂತ. ಯಾಕಂದ್ರೆ ಇಂದ್ರಿಯಗಳಿಂದ ಅವರು, ಸ್ವಂತ ಇಂದ್ರಿಯಗಳಿಂದ ಅವರು ಜ್ಞಾನಾರ್ಜನೆ ಮಾಡ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಸಾಧ್ಯ ಇಲ್ಲ, ಇದು ಅಸಾಧ್ಯ ಆಯ್ತು. ಸೊ ಅದಕ್ಕೆ ಹಿಂದಿನ ಇದರಲ್ಲಿ ಹೇಳಿದ್ದು ಸಂಪ್ರದಾಯ, ಗುರುಷ್ಯ ಪರಂಪರೆಯಿಂದ ಕೇಳ್ತಾ ಮತ್ತೆ ಅಲ್ಲಿ ಕೊಟ್ಟ ವಿಧಾನಗಳಿಂದ, ಅಭ್ಯಾಸದಿಂದ ನಮಗೆ ಅರ್ಥ ಆಗುತ್ತೆ. ಇನ್ನೊಂದು ಮಾತು ಏನ್ ಹೇಳೋದು, ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವನ ಸೇವೆ ಮಾಡ್ತಾ ಅವನ ಅರ್ಥ ಮಾಡ್ಕೊ. ಏನದು ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈ. ಅಥ ಶ್ರೀಕೃಷ್ಣ ನಾಮ, ರೂಪ, ಅವನ ಲೀಲೆಗಳು, ಅವನ ಗುಣಗಳು ಎಲ್ಲವೂ ದಿವ್ಯವಾದದ್ದು, ಎಲ್ಲವೂ ಅಲೌಕಿಕವಾದದ್ದು. ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈ. ಅದೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳ ಒಂದು ಶಕ್ತಿಯಿಂದ ಅರ್ಥ ಮಾಡ್ಕೊಂಡು. ಆದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಸೇವೋನ್ಮುಖೇ ಜಿಹ್ವಾದೌ. ಅವನನ್ನು ಸೇವೆ ಮಾಡೋದು ಪ್ರಕ್ರಿಯೆಯಿಂದ ಸೇವೋನ್ಮುಖೇ ಜಿಹ್ವಾದೌ. ಎಲ್ಲಿಯ ಸೇವೆ ಶುರು ಆಗೋದು? ಜಿಹ್ವಾದೌ, ನಾಲಿಗೆಯಿಂದ ಆರಂಭ ಆಗುತ್ತೆ. ಸೊ ಸೇವೋನ್ಮುಖಿ ಜಿಹ್ವಾದೌ. ಸೊ ನಾಲಿಗೆ ಯಾವಾಗಲೂ ಏನಾದ್ರು ಮಾತಾಡ್ತಾ ಇರ್ಬೇಕು, ನಾಲಿಗೆ ಏನಾದ್ರು ಹೇಳ್ತಾ ಇರ್ಬೇಕು. ಸೊ ಹಾಗೆ ಭಗವಂತ ನಾಮವನ್ನು ಹೇಳೋದು, ಭಗವಂತನ ಕಥಾ ಶ್ರವಣ ಮಾಡೋದು, ಕಥಾ ಕೀರ್ತನೆ ಮಾಡೋದು. ಸೊ ಇದರಿಂದ ಇನ್ನೊಂದು ಭಗವಂತನಿಗೆ ಅರ್ಪಿಸಿದ ಆಹಾರವನ್ನು ಸ್ವೀಕರಿಸೋದು, ಪ್ರಸಾದ. ಸೊ ಸೇವೋನ್ಮುಖಿ ಜಿಹ್ವಾದೌ. ಸೊ ಅಲ್ಲಿಂದ ಶುರು ಆಗ್ತಾ ಬೇರೆ ಇಂದ್ರಿಯಗಳು ಕೂಡ ನಾವು ಭಗವಂತನ ಸೇವೆ ತೊಡಗಿಸ್ಬೇಕು. ಮೊದಲಿಗೆ ನಾಲಿಗೆ, ಬೇರೆ ಯಾವ ಇಂದ್ರಿಯಗಳಿದೆ ಎಲ್ಲವೂ ಕೂಡ ಋಷಿಕೇಶ ಸೇವನ ಭಕ್ತಿ ರುಚಿಯದೆ. ಸೊ ಭಕ್ತಿ ಎಂದರೆ ಎಲ್ಲ ನಮ್ಮ ಇಂದ್ರಿಯಗಳನ್ನು ಇಂದ್ರಿಯ ಒಡೆಯನಾದ ಕೃಷ್ಣನನ್ನು ಸೇವಿಸುವುದು. ಸೊ ಅದನ್ನೆಲ್ಲ ತೊಡಗಿಸಿದಾಗ ಸೇವೋನ್ಮುಖಿ ಜಿಹ್ವಾದೌ ಸ್ವಯಮೇವ ಸ್ಫುರತೆ. ಆಗ ಭಗವಂತನ ಕೃಪೆಯಿಂದ ಸ್ವಯಮೇವ ಆಗ ಗೋಚರವಾಗುತ್ತೆ. ಸೊ ಈ ಉದಾಹರಣೆ ಹೇಳ್ತಾರಲ್ಲ, ಸೂರ್ಯ ಇದೆ, ಸೂರ್ಯನ ಬಗ್ಗೆ ಸೂರ್ಯ ಒಂದು ಭೌತಿಕ ವಸ್ತು. ಆದ್ರೆ ಸೂರ್ಯನನ್ನು ರಾತ್ರಿ ನಾವು ಏನ್ ಗೋಚರಿಸು? ರಾತ್ರಿ ಹೊತ್ತಾದಾಗ ಸೂರ್ಯನ ನೋಡ್ಬೇಕು ನಾನು, ಆಗೋದಿಲ್ಲ. ನಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ಸೂರ್ಯನನ್ನು ನಾವು ರಾತ್ರಿ 12 ಗಂಟೆಗೆ ಸೂರ್ಯ ಈಗ ಬೇಗ ಬಾ, ಉದಯವಾಗು, ನಾನು ನಿನ್ನ ನೋಡ್ಬೇಕು. ನಿನ್ನ ಉದಯವಾದ್ರೆ ಮಾತ್ರ ನಾನು ನಿನ್ನ ಇದೆಯಾ ಅಂತ, ನಿನ್ನ ಅಸ್ತಿತ್ವವನ್ನು ನಂಬೋದು. ಇಲ್ಲ ಅಂದ್ರೆ ನಾನು ಸೂರ್ಯ ಇಲ್ಲ ಅಂತ ಹಾಗಾಗತ್ತಾ? ಇಲ್ಲ. ಸೂರ್ಯ ಬರುತ್ತೆ, ಸೂರ್ಯ ತನ್ನ ಕಾಲಕ್ಕೆ, ಅದು ಬೆಳಗ್ಗೆ 5 ಗಂಟೆನೋ 6 ಗಂಟೆನೋ 7 ಗಂಟೆಗೆ ಅದು ಉದಯವಾಗುತ್ತೆ. ಅವಾಗ ನಮಗೆ ಕಾಣುತ್ತೆ. ನಾವು ಸೂರ್ಯನಿಗೆ ಆದೇಶ ಕೊಡ್ಲಿಕ್ಕೆ ಆಗೋದಿಲ್ಲ, ನೀನು ಹೊರಗ್ ಬಾ, ನೀನು ತೋರಿಸ್ಕೊ. ಸೊ ಇನ್ನ ಈ ಸೂರ್ಯನ ಬಗ್ಗೆ ಬೇರೆ ಬೇರೆ ರೀತಿ ಹೇಳ್ತಾ ಇದ್ರು. ಹಿಂದೆ ಒಂದು ಕೆಲವು ಅನಾಗರಿಕ ಸಮಾಜಗಳು ಅವ್ರು ಯೋಚನೆ ಮಾಡ್ತಾ ಇದ್ರಂತೆ, ಸೂರ್ಯ ಬೆಳಿಗ್ಗೆ ಉದಯವಾಗುತ್ತೆ, ಮತ್ತೆ ಸಂಜೆವರೆಗೂ ಅಸ್ತಿತ್ವ ಇದೆ, ಮತ್ತೆ ಸೂರ್ಯ ಸಂಜೆ ಅದರ ಮರಣವಾಗುತ್ತೆ. ಹಾಗಾಗಿ ಅದು ಕೆಳಗೆ ಬಿದ್ದೋಯ್ತದು, ಅದು ಆಕಾಶದಿಂದ ಕೆಳಗೆ ಬಿದ್ದೋಯ್ತದೆ. ಮತ್ತೆ ಬೆಳಿಗ್ಗೆ ಇನ್ನೊಂದು ಸೂರ್ಯ ಹುಟ್ಟಿ ಬರುತ್ತೆ. ಯಾಕಂದ್ರೆ ಸೂರ್ಯನಿಂದ ಎಷ್ಟೋ ದೂರ ಇದ್ದೇವೆ, ಆತರ ನಮಗೆ ಆ ಯಂತ್ರಗಳು ಇದು ಇರ್ಲಿಲ್ಲ ಅವ್ರ ಹತ್ರ. ಸೊ ಹಾಗೆ ಅವ್ರು ಆತರ ಯೋಚನೆ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಸೂರ್ಯ ಬೆಳಿಗ್ಗೆ ಹುಟ್ಟು ಬಂದು ಅದು ಹುಟ್ಟುತ್ತೆ, ಸೂರ್ಯ ಉದಯವಾಗುತ್ತೆ, ಸೂರ್ಯ ಹುಟ್ಟಿ ಹೊಸ ಸೂರ್ಯ, ಮತ್ತೆ ರಾತ್ರಿ ಅಷ್ಟೊತ್ತಿಗೆ ಸಂಜೆ ಅಷ್ಟೊತ್ತಿಗೆ ರಾತ್ರಿಯ ಸೂರ್ಯದ ಅದರ ಆಯುಷ್ ಮುಗಿದೋಯ್ತು, ಅದು ಸತ್ತೋಯ್ತು, ನೆಕ್ಸ್ಟ್ ಬೆಳಿಗ್ಗೆ. ಸೊ ಹೀಗೆ ಊಹಾಪೋಹದ ಮೂಲಕ ನಾವು ನಮ್ಮ ಯಂತ್ರಗಳು, ನಮ್ಮ ಶಕ್ತಿಗಳು, ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಏನೇನೋ ಯೋಚನೆ ಮಾಡ್ಬೋದು, ಏನೇನೋ ಅರ್ಥ ಮಾಡ್ಕೊಳ್ಬೋದು. ಸೊ ವಿಜ್ಞಾನಿಗಳಿಗೆ ಸ್ವಲ್ಪ ಸಿಕ್ಕಿದೆ, ಸ್ವಲ್ಪ ಯಂತ್ರಗಳು ಸಿಕ್ಕಿದೆ, ಅದರ ಮೂಲಕ ಇನ್ನಷ್ಟು ಅವ್ರು ತಿಳ್ಕೊಂಡಿರ್ಬೋದು ಸೂರ್ಯನ ಬಗ್ಗೆ. ಆದರೆ ಅಲ್ಲಿ ಪ್ರವೇಶ ಮಾಡಕ್ಕಾಗತ್ತಾ? ಸೂರ್ಯನ ಪ್ರವೇಶ ಮಾಡೋ ಶಕ್ತಿ ಯಾವ ವಿಜ್ಞಾನಿಗೂ ಇಲ್ಲ, ಯಾವ ವ್ಯಕ್ತಿಗೂ ಇಲ್ಲ. ಹೀಗೆ ನಾವು ತುಂಬಾ ಅಲ್ಪ ಜೀವಿಗಳು. ಸೊ ನಮ್ಮ ಒಂದು ಶಕ್ತಿಯಿಂದ, ನಮ್ಮ ಸಾಮರ್ಥ್ಯದಿಂದ, ನಮ್ಮ ಬುದ್ಧಿಯಿಂದ ನಾವು ಈ ಭೌತಿಕ ವಸ್ತುಗಳನ್ನೇ, ಭೌತಿಕ ಜಗತ್ತನ್ನೇ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡೆ. ಹೀಗಿರುವಾಗ ಇದಕ್ಕೂ ಈಚೆ ಇದರ ನಿಯಾಮಕನು, ಇದರ ನಿಯಂತ್ರಕನು, ಇದರ ಸೃಷ್ಟಿಕರ್ತನು, ಅವನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ?
ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಅದಕ್ಕೆ ಇಲ್ಲಿ ಭಗವಂತನು ಅಧೋಕ್ಷಜ ಅಂತ ಹೇಳ್ತಾ ಇದ್ದಾರೆ. ಭಗವಂತನು ಈ ರೀತಿಯಲ್ಲಿ ಅವನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ವಿಧಾನ ಏನು ಅಂದ್ರೆ ಅವನಿಗೆ ಸೇವೆ ಮಾಡ್ಬೇಕು ನಾವು. ಅದು ಸೇವೆ ಕೂಡ ಮಾಡೋದು ಗುರುಷ್ಯ ಪರಂಪರಾ ಅನುಸಾರವಾಗಿ ಹಿಂದೆ ಶ್ಲೋಕದಲ್ಲಿ ಹೇಳಿದ್ದು. ಸೊ ನಾವು ಆ ರೀತಿ ಮಾಡಬೇಕು ಅವನ ಸೇವೆ. ಅವಾಗ ನಮಗೆ ಅವನು ಎಷ್ಟು ನಮಗೆ ವ್ಯಕ್ತವಾಗ್ತಾನೆ ಅದರ ಮೇರೆಗೆ ನಮಗೆ ಅವನ ಜ್ಞಾನ, ಅವನ ಅಸ್ತಿತ್ವ ತಿಳಿಯುತ್ತೆ. ಓಕೆ, ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ. ಯಾರಾದ್ರೂ ಏನಾದ್ರು ಹೇಳ್ತೀರಾ, ಏನಾದ್ರು ಸೇರಿಸ್ಬೋದು.